ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕೃಷಿ ಕಾಯ್ದೆನ ಪಿರದೆತ್ತನ ಕೇಂದ್ರ ಸರ್ಕಾರ. ಕುಡ್ಲಡ ಜಿಲ್ಲಾ ಕಾಂಗ್ರೆಸ್ ವಿಜಯೋತ್ಸವ. ಕೃಷಿ ಕಾಯ್ದೆನ ಪಿರದೆತ್ತನಕ್ಲ ಓಟುಗಳ ಒವ್ವೇ ಸಂಬಂಧ ಇಜ್ಜಿ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ. ಕುಡ್ಲಡ ಕೆನರಾ ಬ್ಯಾಂಕ್ ತಾಪಕರ್ನ ದಿನಾಚರಣೆ. ಅಮ್ಮೆಂಬಳ ಸುಬ್ಬರಾವ್ ಪಯ್ಯರ್ನ ಸಾಧನೆಯನ್ನು ನೆಂಪು ಮಲ್ತೊನ್ನ ಅಧಿಕಾರಿ. ಕುಡ್ಲಡ ಬರ್ಕೆ ಪೊಲೀಸ್ ಸ್ಟೇಷನ್ ಪೊಲೀಸರು ಹಿಡಿದು ಕಾರ್ಯಾಚರಣೆ. ಬಿಲೆಕಳೆವೊನ್ನ ಭಾರೀ ಪಣವು ಸ್ವಾಧೀನ. ಮೂವೀರ್ ಆರೋಪಿಯ ಬಂಧನ. ಎನ್ ಶಶಿಕುಮಾರ್. ನವೆಂಬರ್ 21 ಕಾಯ್ತಾರ ಕುಡ್ಲದ ಶಾರದಾ ವಿದ್ಯಾಲಯಡು ಒಡಿಯೂರು ಸ್ವಾಮೀಜಿಯರಿಗೆ ಪೌರತಮ್ಮನ. ಅಜಿಪ ಭಜನಾ ಕೂಟೋಲೆಗ್ ಭಜನ ಸಂಕೀರ್ತನದ ಪಂಥ. ಪುಷ್ಪರಾಜ್ ಜೈನ್. ವಾರ್ತೆ ವಿವರ. ರೈತರನ ಭಾರಿ ವಿರೋಧ ಇತ್ತಿನ ಓದಂಟಿಗೆ ಕಾರಣ ಆತಿನ ಕೇಂದ್ರದ ಕೃಷಿ ಕಾಯ್ದೆನು ಪಿರದೆತ್ತನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಶುಕ್ರವಾರ ಕುಡ್ಲಡ ವಿಜಯೋತ್ಸವ ನಡಪಾದಂಡು. ಒಂದು ಬೆನ್ನಿ ಸಾಗೋದಕ್ಕಿನ ಪೊರಂಬಾಟಗೂ ಸಂದನ ಗೆಲ್ಮೆ ಎಂದು ಕಾಂಗ್ರೆಸ್ ನಾಯಕರು ಪಂತೇರು. ಓದಂಟಿಗೆ ಕಾರಣ ಆದಿತ್ತಿನ ಕೃಷಿ ಕಾಯ್ದೆನು ಪಿರದೆತ್ತನ ಕೇಂದ್ರ ಸರ್ಕಾರದ ನೀತಿಗೆ ಎದುರಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕುಡ್ಲ ಮಲ್ಲಿಕಟ್ಟದ ಕಾಂಗ್ರೆಸ್ ಭವನದ ಎದುರು ವಿಜಯೋತ್ಸವ ನಡಪಾಂಡು. ಒಂದು ಬೆನ್ನಿ ಸಾಗೋಲಿದಕ್ಕಿನ ಪೊರಂಬಾಟಗೂ ಸಂದನ ಜಯ ಅಂದು ಕಾಂಗ್ರೆಸ್ ನಾಯಕರು ಸಂತೋಷ ಪಟ್ಟೊಂಡಿರು. ಚೀಪೆ ಪಟ್ಟದು ಖುಷಿ ತೋಜಾರು. ಮಾಜಿ ಮಂತ್ರಿ ಬೊಕ್ಕ ಶಾಸಕರು ಯುಟಿ ಖಾದರ್, ಮಾಜಿ ಮಂತ್ರಿ ಬಿ ರಮನಾಥ್ ರೈ, ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ಯುವ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಪೊಂಜು ಕಾರ್ಯಕರ್ತರು ಪಾಲ್ದೆ ತೊಂಡಿರು. ಒಂದು ವರ್ಷ ಹತ್ರ ಹೋರಾಟವನ್ನು ಮಾಡಿದ್ದಾರೆ. ಸರ್ಕಾರ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನವನ್ನು ಕೊಡದೇ ಇರತಕ್ಕ ಸಂದರ್ಭದಲ್ಲಿ ಹೋರಾಟವನ್ನು ತೀವ್ರಗೊಳಿಸತಕ್ಕಂಥ ರೈತ ಸಂಘಟನೆಗಳಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದೆ. ಪ್ರಿಯಾಂಕಾ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ಕಾಂಗ್ರೆಸ್ನ ಎಲ್ಲ ಮುಖಂಡರು ಈ ರೈತ ಹೋರಾಟವನ್ನು ಬೆಂಬಲಿಸಿದ್ದಾರೆ. ವಿಭಿನ್ನವಾದ ನಿರ್ಧಾರಗಳನ್ನ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷ ಮಾಡಿ ಈ ರೈತರ ಹೋರಾಟ ದಮನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಆದರೆ ಅದನ್ನು ದಮನ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ರೈತರ ಬಲಿಯಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಅಂತಿಮವಾಗಿ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯತಕ್ಕಂಥದ್ದನ್ನು ಮಾಡಿರ್ತಕ್ಕಂಥದ್ದು ಇದು ರೈತರ ಹೋರಾಟಕ್ಕೆ ತಂದ ಜಯ ಅಂತ. ಆಂಧ್ರಪ್ರದೇಶದ ದುರಿದು ಬತ್ತಿನ ಭಾರಿ ಬರ್ಸಗೂ ಇಡೀ ತಿರುಪತಿದ ವ್ಯವಸ್ಥೆ ಜನ ಬದುಕು ಮಾತಾ ಓಲೋಲಾದು ನಡ್ಗಾದು ಬಿಡ್ತಂಡು. ಒವ್ವೇ ಮಾರ್ಗಳು ತಿರುಪತಿಗೆ ಪೋಪುಂಡಲ ಅವು ಅಪಾಯಗೂ ಸಾಧ್ಯ ಆತಂಡು. ಭಕ್ತರಿಗೆ ನಡತೊಂದು ಪೋಪುನ ರಡ್ಡು ಸಾದಿನ ಬಂದ್ ಮಾಡ್ತದಂಡು. ಆಂಧ್ರಪ್ರದೇಶಡು ಭಾರೀ ದುರಿದು ಬತ್ತಿನ ಬರ್ಸ ತಿರುಪತಿನ ನಡ್ಗಾದು ಬಿಡ್ತಂಡು. ಜನ ಬದುಕು ವ್ಯವಸ್ಥೆನೇ ಓಲೋಲಾತಂಡು. ಕೆಲವು ಭಕ್ತರು ನಡತೊಂದು ನನ್ನ ಕೆಲವರು ಗಾಳಿಲೆಡು ತಿರುಮಲ ಶ್ರೀ ವೆಂಕಟೇಶ್ವರ ದೇವಸ್ಥಾನಗೂ ಭೇಟಿ ಕೊರ್ಪೇರು. ಅಂಡ ಗುರುವಾರ ಬತ್ತಿನ ಭಾರಿ ಬರ್ಸೋದಾದು ಒವ್ವೇ ಮಾರ್ಗೋಡು ತಿರುಪತಿಗೆ ಪೋಯರ್ಲ ಅಪಾಯದ ಸಾಧ್ಯ ಆತಂಡು. ದೇವಸ್ಥಾನಗೂ ಪೋಯಿನಕ್ಲು ತಿರ್ಗಾಟಗೂ ಬತ್ತಿನ ಊರ್ದಕ್ಲು ಬೊಲ್ಲೊಡ್ದವರ ಭಾರಿ ನಡ್ಗದಿರು. ಸಾಮಾಜಿಕ ಮಾಧ್ಯಮನೆಡು ಮಾರ್ಗುಲು ಸುದಿತಂಚ ತೋಜುನ ವೀಡಿಯೋಲು ಬರನುಂಡು. ತಿರುಪತಿಡು ವಾಸ ಮಲ್ಪನಕ್ಲು ಬೊಕ್ಕ ಕ್ಷೇತ್ರಗೂ ಬತ್ತನಕ್ಲು ಭಾರಿ ಸಮಸ್ಯೆ ಬುಡ್ದಿರು. ಮಾರ್ಗ ಕಡಪೆರ್ನೆ ಇಜ್ಜಿ ಓವೇ ವಸ್ತ್ರನ ಕನೆಯರ ಪೋಪುನಂಚ ಇಜ್ಜಿ ಅಂಚಿನ ಸ್ಥಿತಿಗತಿ ಉಂಡಾತಂಡು. ತಿರುಪತಿಡು ಭಾರಿ ಬರ್ಸ ಬರೊಂದಿಪ್ಪು ನಡೆದವರ ಕ್ಷೇತ್ರಗೂ ಬತ್ತನಕ್ಲಿನ ರಕ್ಷಣೆದ ದಿಟ್ಟಿಡು ಜೇರದಮ್ಮಿ ತೂಪುನ ದೇವಸ್ಥಾನಗೂ ನಡತೊಂದು ಪೋಪುನ ರಡ್ಡು ಮಾರ್ಗೊಳಿನ ಬಂದ್ ಮಲ್ತದಂಡು. ನನದ ಆದೇಶ ಮುಟ್ಟಲ ಈ ನಿಯಮ ಜಾರಿಡು ಉಪ್ಪುನೊಂದು ಟಿಟಿಡಿ ತಿರುಪಾದಳು. ಟಿಟಿಡಿ ಆಫೀಸ್ ಬೇಲದಕ್ಲೆಗೂ ಶುಕ್ರವಾರ ರಜೆ ಕೊಡ್ತೀರು. తిరుపతికి వచ్చే వాళ్ళు ఎవరు రావద్దన్న. ఇక్కడ 2 కార్లు ఇరకపోయినాయి, ఒక కారు రగులుకుంది. తిరుపతికి వచ్చే వాళ్ళు ఎవరు రావద్దు. ಕೇಂದ್ರ ಕೃಷಿ ಕಾಯ್ದೆನು ವಾಪಸ್ ದೆತ್ತಿನ ವಿಚಾರಗಳ ಓಟುಗಳ ಒವ್ವೇ ಸಂಬಂಧ ಇಜ್ಜಿ ಪ್ರಜಾಪ್ರಭುತ್ವಡು ಬಗ್ಗುನ ಸೋಲುನ ಪಂಡದ ಆಲ ಇಜ್ಜಿ ಕೃಷಿ ಕಾಯ್ದೆನು ತಿದ್ದುದು ಪಿರದೀಪನ ಸಾಧ್ಯತೆ ಉಂಡುವುದು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತೇರು. ಓದಂಟಿಗೆ ಕಾರಣ ಆತನ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಯನ್ನು ಪಿರದೆತ್ತು ನಡೆದವರ ಆರ ಸುದ್ದಿ ಮಾಧ್ಯಮದಕ್ಕೆ ಅಭಿಪ್ರಾಯ ತಿಳಿಪಾದಿರು.
ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ಪಿರದೆತ್ತು ನೀಡಿದವರ ಸುದ್ದಿ ಮಾಧ್ಯಮದಗಳು ಬಿಜೆಪಿ ನಾಯಕರನ್ನು ಮಂತ್ರಿಯರನ್ನು ಪಾತಿರಪಾದ ಈ ಬಗೆಟ್ ಅಕ್ಲಿನ ಅಭಿಪ್ರಾಯ ಪಿಂದೊಂದಿಲ್ಲಿರು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಅಭಿಪ್ರಾಯ ತಿರಿಪಾದ ಪಿರದೆತ್ತಿನ ಕೃಷಿ ಕಾಯ್ದೆಯನ್ನು ಪಿರತಿದ್ದು ಕುಡದೀಪುನ ಸಾಧ್ಯತೆ ಉಂಡು ಈ ಬಗೆಟ್ ಇಡೀ ಅಧ್ಯಯನ ಮಲ್ತದ ಅಭಿಪ್ರಾಯ ತೆರಿಪಾವ ಅಂದು ಪಂಡೇರು ಕೇಂದ್ರ ಕೃಷಿ ಕಾಯ್ದೆ ವಾಪಸ್ ದೆತ್ತಿನ ವಿಚಾರಗಳ ಓಟುಗಳ ಒವ್ವೇ ಸಂಬಂಧ ಇಜ್ಜಿ ಪ್ರಜಾಪ್ರಭುತ್ವಡು ಬಗ್ಗುನ ಸೋಲುನ ಪಂಡದ ದಾಲ ಇಜ್ಜಿ ಪಾಕಸತಿ ಕಾಯ್ದೆಯನ್ನು ದೆತ್ತದುಂಡು ತಿದ್ದುದುಂಡು ಎಡ್ಡೆ ಉದ್ದೇಶ ಕನತನ ಕಾಯ್ದೆಗೆ ನನಲಾತಿ ಎಡ್ಡೆ ಉದ್ದೇಶ ದೀವನೆರಗಾದು ಕೃಷಿ ಕಾಯ್ದೆ ಪಿರದೇದಿನೆಂದು ಶ್ರೀನಿವಾಸ ಪೂಜಾರಿ ಪಂಡೇರು ಗುರುನಾನಕ್ ಜಯಂತಿ ಕಾರಣ ದೇಶ ಉದ್ದೇಶಿಸಿದ ಪ್ರಧಾನಿ ನರೇಂದ್ರ ಮೋದಿ ಪಾತಿರ್ದು ಮಹತ್ವದ ನಿರ್ಧಾರ ಗೊತ್ತು ಮಲ್ತದಿರು ಓದಂಟದ ಮೂಜಿ ಕೃಷಿ ಕಾನೂನುಗಳನ್ನು ದೆತ್ತು ಪಾಡ್ಯರೆ ಕೇಂದ್ರ ಸರ್ಕಾರ ನಿರ್ಧಾರ ಮಲ್ತದರು ಎಂಕ್ಲಿನ ಸರ್ಕಾರ ರೈತರನ್ನ ಏಳಿಗೆಗಾದು ಆ ಇಟ್ಲ ವಿಶೇಷವಾದ ಎಲ್ಲಿಯ ರೈತರನ್ನ ಏಳಿಗೆಗಾದು ದೇಶದ ಕೃಷಿ ದಿಟ್ಟಿಡ್ದು ದೇಶದ ಎಡ್ಡೆ ಪದ ದಿಟ್ಟಿಡ್ದು ಹಳ್ಳಿದ ಬಡವೇರ್ನ ಎಡ್ಡೆ ಭವಿಷ್ಯಕ್ಕಾದು ಪ್ರಾಮಾಣಿಕವಾದ ಈ ಕಾನೂನು ಕನಸದಿತ್ತ ಪವಿತ್ರವಾಯಿನ ಇಡೀ ಸುದ್ದದ ರೈತರನ್ನ ಅನುಕೂಲಗಾದು ಎಂಕ್ಲು ಪ್ರಯತ್ನ ಮಲ್ತಂಡಲ ಅವೇನು ಕೆಲವು ರೈತರಿಗೆ ವಿವರ ಕೊರಿಯರೆ ಸಾಧ್ಯ ಆಯ್ಜಿ ಅಂಚಾದು ಮಾತಾ ಮೂಜಿ ಕೃಷಿ ಕಾನೂನು ದೆತ್ತು ಪಾಡ್ಯರೆ ನಿರ್ಧಾರ ಮಲ್ತದ ಅಂದು ಪನ್ಯರ ಬಯಕ್ಕುವೆ ಎಂದು ಪ್ರಧಾನಿ ಮೋದಿ ಭಾಷಣೋಡು ಪಂತೇರು ಸರ್ಕಾರ ಕೃಷಿ ಕಾಯ್ದೆಯನ್ನು ವಾಪಸ್ಸು ಪಡೆದಿದೆ ಅನ್ನುವ ಸುದ್ದಿ ಹೇಳಿದೆ. ಅದರ ಒಂದಷ್ಟು ಅಧ್ಯಯನ ಮಾಡಿ ಮತ್ತೊಮ್ಮೆ ಮಂಡನೆ ಮಾಡುವಂಥ ಅವಕಾಶಗಳಿದೆ ಅಂತ ತಿಳಿದುಬಂದಿದೆ. ಹಾಗಾಗಿ ಅನಿಸುತ್ತೆ ಕೃಷಿ ಕಾಯ್ದೆಯಲ್ಲಿ ಅಗತ್ಯ ಅನಿಸುವಂಥ ಯಾವುದಾದ್ರೂ ಸಲಹೆ ಸೂಚನೆಗಳನ್ನು ತಗೊಂಡು ಏನಾದರೂ ಮರುಮಂಡನೆ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಬಟ್ ಅದನ್ನು ಪೂರ್ಣ ಅಧ್ಯಯನ ಮಾಡಿದ ನಂತರ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಚುನಾವಣೆ ಅದಕ್ಕೂ ಸಂಬಂಧಗಳಿಲ್ಲ. ಕೃಷಿಕರ ಪರವಾಗಿಯೇ APMC ಪರವಾಗಿ ಒಟ್ಟಾರೆ ಕೃಷಿಕರಿಗೆ ಆರ್ಥಿಕ ಶಕ್ತಿ ಕೊಡಲಿಕ್ಕೆ ಮತ್ತು ಅವರ ಕೃಷಿಕರು ಅವ್ರದ್ದು ಬೆಳೆದಂಥ ಬೆಳೆಗಳಿಗೆ ಉತ್ತಮ ಗುಣಮಟ್ಟದ ದರವನ್ನು ಕೊಡುವಂಥ ಮೂಲ ಉದ್ದೇಶ ಇಟ್ಟುಕೊಂಡು ಕೃಷಿ ಕಾಯ್ದೆ ತರಲಾಗಿದೆ. ಒಂದಷ್ಟು ಅಭಿಪ್ರಾಯಗಳು ಚರ್ಚೆಗಳು ಬಂದಿರುವುದರಿಂದಾಗಿ ಮರುಮಂಡನೆ ಮಾಡಬಹುದು ಅಂತ ನಾನು ಯೋಚನೆ ಮಾಡ್ತೀನಿ. ಪ್ರಜಾಪ್ರಭುತ್ವದಲ್ಲಿ ಮಣಿಯುವುದು ಸೋಲುವುದು ಅಂತೇಳಿ ಏನಿಲ್ಲ. ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು ಅನೇಕ ಸಾರಿ ಸಾರ್ವತ್ರಿಕವಾದಂಥ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ಸಣ್ಣಪುಟ್ಟ ತಿದ್ದುಪಡಿ ಮಾಡಿದಂಥ ವಿಧಾನಗಳು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಮರುಮಂಡನೆ ಮಾಡುವಾಗ ಮತ್ತಷ್ಟು ಉತ್ಕೃಷ್ಟವಾಗಿರುವಂಥ ಯೋಜನೆಗಳನ್ನು ಮಾಡ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಕಾಯ್ದೆಯನ್ನು ವಾಪಸ್ ಪಡೆದಾಗ ಮತ್ತಷ್ಟು ಉತ್ಕೃಷ್ಟವಾಗಿ ಇದನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಪೂರ್ಣ ಅಧ್ಯಯನ ಮಾಡಿದ ನಂತರ ನಿಮಗೆ ಪ್ರತಿಕ್ರಿಯಿಸ್ತೇನೆ. ಕನ್ನಡ ಭಾಷೆಯ ನಾಮಫಲಕ ಪಾಡನ್ನ ಖಾಸಗಿ ಬಸ್ಸಿನ ಮಿತ್ತು ಗುರುವಾರ ಸಾರಿಗೆ ಇಲಾಖೆದ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡಪಾದು 22 ಬಸ್ಸಿಗೆ ಕೇಸ್ ಕಾಯ್ತದು 2,000 ರೂಪಾಯಿ ದಂಚ ದಂಡ ಪಾಡ್ದೇರು ಕಡ್ಡಾಯವಾದ ರಾಜ್ಯ ಭಾಷೆ ಕನ್ನಡಡೆ ನಾಮಫಲಕ ಪಾಡುಡು ಇಜ್ಜಿನ ವಾರ ಕಾರ್ಯಾಚರಣೆ ನಡಪಾವಂದು ಸಾರಿಗೆ ಇಲಾಖೆ ಅಧಿಕಾರಿ ರಮೇಶ್ ಎಂ ವರ್ಣಿಕರ್ ಪಂತೇರು ಕನ್ನಡ ಭಾಷೆಯ ನಾಮಫಲಕ ಪಾಡನ್ನ ಖಾಸಗಿ ಬಸ್ಸಿನ ಮಿತ್ತು ಗುರುವಾರ ಸಾರಿಗೆ ಇಲಾಖೆದ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡಪಾದಿರು 22 ಬಸ್ಸಿಗೆ ಕೇಸ್ ಪಾಡ್ದು 2,000 ರೂಪಾಯಿ ದಂಚ ದಂಡ ಪಾಡ್ದೀರು ಕುಡ್ಲನಗರದ್ದು ಪೋಪುನ ಹೆಚ್ಚಿನ ಮಾತ ಬಸ್ಲಿಡು ವಾ ಊರುಗು ಅವು ಪೋಪ ಅಂದು ಊರುದ ಪುದರ್ಲಿನ ಇಂಗ್ಲಿಷ್ ಬರೆದು ಪಾಡ್ದೀರು ಒಂದೆರಡು ಇಂಗ್ಲಿಷ್ ಭಾಷೆ ಗೊತ್ತಿಜ್ಜಂದ ನಕ್ಲಿಗೆ ಸಮಸ್ಯೆ ಆದಿತ್ತಂಡು ಈ ಬಗೆಟ್ ಪಾಕಸರ್ತಿ ದೂರು ಪೋಯಿ ಬೊಕ್ಕ ಈ ಕಾರ್ಯಾಚರಣೆ ನಡೆತದಂಡು ಕನ್ನಡ ಭಾಷೆಯ ನಾಮಫಲಕ ಪಾಡಿರೆ ಕಾನೂನು ಕ್ರಮದೆತ್ತು ನೋಡೊಂದು ಸಾಮಾಜಿಕ ಕಾರ್ಯಕರ್ತರು ಗೋಪಾಲಕೃಷ್ಣ ಭಟ್ ಭಿನ್ನೈತೊಂದು ಓಲೆ ಕೊಡ್ದಿತ್ತೀರೆ ಖಾಸಗಿ ಬಸ್ಸೆಡೆ ಕಡ್ಡಾಯವಾದ ರಾಜ್ಯ ಭಾಷೆ ಕನ್ನಡೊಡೆ ನಾಮಫಲಕ ಪಾಡೋಡು ಕನ್ನಡ ಭಾಷೆಗೆ ಗುಮನ ಕುರ್ಜಿನ ಅಂಚಿನ ಬಸ್ಸಲಿನ ಮಿತ್ತು ವಾರ ಕಾರ್ಯಾಚರಣೆ ನಡಪಾವಣೊಂದು ಸಾರಿಗೆ ಇಲಾಖೆದ ಅಧಿಕಾರಿ ರಮೇಶ್ ಎಂ ವರ್ಣೇಕರ್ ತಿರಿಪಾದಿರಿ ಕುಡ್ಲ ವಕೀಲರ ಸಂಘ ಬೊಕ್ಕ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಜತೆ ಸೇರಿಗೆಡು ಶುಕ್ರವಾರ ಕುಡ್ಲದ ಜಿಲ್ಲಾ ಕೋರ್ಟ್ ಅಂಗನಡು ನೆತ್ತಿರ್ದಾನ ಶಿಬಿರ ನಡಪಾಯರು ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ಮುರಳೀಧರ ಪೈ ರೆಡ್ ಕ್ರಾಸ್ ಸಂಸ್ಥೆದ ಮರ್ಯಾಧಿಕಾರಿ ಅಂತೇಳಿ ಪ್ರಭಾಕರ ಶರ್ಮಾ ಪಾಲ್ಗೊಳ್ಳಿರು ಕುಡ್ಲ ವಕೀಲರ ಸಂಘ ಬೊಕ್ಕ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಜತೆ ಸೇರಿಗೆಡು ಕುಡ್ಲದ ಜಿಲ್ಲಾ ಕೋರ್ಟ್ ಅಂಗನಡು ಶುಕ್ರವಾರ ನೆತ್ತಿರ್ದಾನ ಶಿಬಿರ ನಡೆತಿದೆ ವಕೀಲರ ಸಂಘದ ಗುರುಕಾರ್ಯರು ಎನ್ ನರಸಿಂಹ ಹೆಗ್ಡೆ ಒತ್ತು ಗುರುಕಾರ್ಯರು ಜಿನೇಂದ್ರ ಕುಮಾರ್ ಪ್ರಧಾನ ಕಾರ್ಯಂತರು ರಾಘವೇಂದ್ರ HV ಕೋಶ ಅಧಿಕಾರಿ ಅರುಣಾ BP ಜೊತೆ ಕಾರ್ಯಂತರು ಶರ್ಮಿಳಾ ಬೊಕ್ಕ ಸಮಿತಿ ಸದಸ್ಯರು ಪಾಲ್ಗೊಂಡಿರು ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ಮುರಳೀಧರ ಪೈ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆದ ಮರ್ಯಾಧಿಕಾರಿ ಅಂತೇಳಿ ಎ ಪ್ರಭಾಕರ ಶರ್ಮಾ ಬೊಕ್ಕ ಸಂಸ್ಥೆದ ಜಿಲ್ಲಾ ಸಂಚಾಲಕರು ಪ್ರವೀಣ್ ಕುಮಾರ್ ಬೊಕ್ಕ ಕರ್ತವ್ಯಡು ಉಪನ ಮಾತೆರ್ಲ ನೆತ್ತಿರ್ದಾನ ಶಿಬಿರಡು ಪಾಲ್ಗೊಂಡಿರು
ರಕ್ತದಾನ ಅನ್ನೋದು ಎಷ್ಟು ಜೀವ ಉಳಿಸಲು ಜೀವರಕ್ಷಕವಾಗಿ ಎಷ್ಟು ಅವಶ್ಯಕ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೆ ತಿಳಿದಂತಹ ವಿಚಾರ. ಆದ್ದರಿಂದ ಈ ನಿಟ್ಟಿನಲ್ಲಿ ವಕೀಲರ ಸಂಘ ನಡೆಸ್ತಿರುವಂತಹ ಈ ಕಾರ್ಯಕ್ರಮ ಅತಿ ಮುಖ್ಯವಾದ ಅಥವಾ ಪ್ರಾಮುಖ್ಯ ವಿಚಾರ ಆಗಿದ್ದು, ಈ ಅವರು ನಡೆಸಿರೋ ಕಾರ್ಯಕ್ರಮ ಉಳಿದವರಿಗೆ ರಕ್ತದಾನ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೀನಿ. ಇವತ್ತು ಬ್ಲಡ್ ತೀವ್ರವಾಗಿ ಅಗತ್ಯವಾಗಿದೆ. ನಾವು ವಿಶೇಷವಾಗಿ ನಮ್ಮ ಬ್ಲಡ್ಡನ್ನು ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ಪೇಷಂಟ್ಸ್ಗಳಿಗೆ ಡಾಕ್ಟರ್ ರೆಕಮೆಂಡೇಷನ್ ಮೇಲೆ ಪ್ರತಿ ತಿಂಗಳು ಸುಮಾರು 500 ಯೂನಿಟ್ಗಳನ್ನು ನೀಡ್ತಾ ಇದ್ದೀವಿ. ಮೊದಲೇ ಬರೀ 100-150 ಯೂನಿಟ್ಗಿದ್ದು ಈಗ 6 ತಿಂಗಳಿಂದ ಸುಮಾರು 500 ಯೂನಿಟ್ಗಳನ್ನು ಪ್ರತಿ ತಿಂಗಳು ನೀಡ್ತಾ ಇದ್ದೇವೆ, ಉಚಿತವಾಗಿ ನೀಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ರಕ್ತದ ಮೇಲಿರ್ತಕ್ಕಂಥ ಒತ್ತಡ, ಬ್ಲಡ್ ಡೊನೇಷನ್ ಮೇಲೆ ಇರ್ತಕ್ಕಂಥ ಒತ್ತಡ ತುಂಬ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ನ್ಯಾಯಾಧೀಶರುಗಳು, ವಕೀಲರು ಎಲ್ಲರೂ ಸೇರಿ ಈ ಒಂದು ಮಹತ್ ಕಾರ್ಯವನ್ನು, ಅತ್ಯಂತ ಉತ್ಕೃಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥದ್ದಕ್ಕೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಕೆನರಾ ಬ್ಯಾಂಕ್ ತಾಪಕೇರಿನ ದಿನಾಚರಣೆ ಶುಕ್ರವಾರ ಕುಡದ ಬ್ಯಾಂಕ್ ಪ್ರಧಾನ ಆಫೀಸಲ್ಲಿ ನಡೆದಿದೆ. ತಾಪಕೇರು ಅಮ್ಮೆಂಬಳ ಸುಬ್ಬರಾವ್ ಪಯ್ಯರ್ನ ಸಾಧನೆಯಲ್ಲಿ ನೆನಪು ಮಂತೊಂದಿರು ಎನಪಯ್ಯ ಅಬ್ದುಲ್ ಕುಂಜಿ ಬೊಕ್ಕ ಡಾಕ್ಟರ್ ಉಷಾ ಪ್ರಭಾ ನಾಯಕರಿಗೆ ಸಮ್ಮಾನದ ಮರ್ಯಾದೆ ಮಂತೇರು. ಕುಡ್ಲದ ಕೆನರಾ ಬ್ಯಾಂಕ್ ತಾಪಕೇರಿನ ದಿನಾಚರಣೆ ಶುಕ್ರವಾರ ಬ್ಯಾಂಕ್ದ ಪ್ರಧಾನ ಆಫೀಸಲ್ಲಿ ನಡೆದಿದೆ. ತಾಪಕೇರ ಅಮ್ಮೆಂಬಳ ಸುಬ್ಬರಾವ್ ಪಯ್ಯರ್ನ ಮೂರ್ತಿಗೆ ಮಾಲೆ ಪಾಡ್ದು ಅರೆ ನೆಂಪು ಮಲ್ತೊಂಡಿರು. பொண்ணு மகள் கல்ತಂಡ ಈ ದೇಶದ ಏಳಿಗೆಯಿಂದ ಆನಿಯೇ ಕನಕಟ್ಟದು ಅವು ಕೈ ಸೇರಿರೆ ಅಮ್ಮೆಂಬಳ ಸುಬ್ಬರಾವ್ ಪೈ ಮಲ್ತಿನ ಸಾಧನೆ ಇತ್ತೆಗ್ಲ ಜೀವಪ ಉಂಡು ಸಮಾಜಡು ಆರು ಆನಿ ಬಿತ್ತನ ಬಿತ್ತು ಇನಿ ಮಾಮಲ್ಲ ಮರ ಅದು ಬುಳಿದಿನಿಂದು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಯೋಗೀಶ್ ಆಚಾರ್ಯ ಬಂಡೇರು. 116th Founders Day of our bank and 169th birthday of our respected founders Ammembal Subbarao Paiji. So on this happy and auspicious occasion we remember this great soul, a visionary, an educationist and a social reformer. ಈ ಮಣ್ಣಿನಲ್ಲಿ ಹುಟ್ಟಿದ ಒಂದು ದಿವ್ಯ ಚೇತನ ಅವರು. ಹೆಣ್ಣು ಮಗು ಕಲಿತರೆ ಮಾತ್ರ ಆ ಸಂಸಾರದ ಮುಖಾಂತರ ಸಮಾಜದ ಮುಖಾಂತರ ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ ಇಂದು ನಮ್ಮ ದೇಶದ ಮಾನನೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಜಿಯವರು ಯಾವ ಕರೆ ಕೊಟ್ಟಿದ್ದಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ. ನಮ್ಮ ಮಾನನೀಯ ಸಂಸ್ಥಾಪಕರು 1894 ಕಾಲದಲ್ಲಿ ಆ ಕನಸನ್ನು ನನಸಾಗಿಸಿದವರು. I call Ammembal Subbarao Paiji as Bapu of Mangalore. This is this great soul, okay, gave independence to the girls of India. So let's call from here onwards as Bapu of Mangalore. Great. And he also said that, see, once upon a time people used to think that Lakshmi ಮತ್ತು ಸರಸ್ವತಿ ಒಟ್ಟಿಗಿರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. And he said, no, along with the education, okay, if a lady can manage the household and the finance of the household, because earlier days men used to give, okay, and with that they used to run houses. So days are changing. Please support and see that the vision of Ammembal Subbarao Pai should not stop at the level of the lower level. It has to grow with the help of the entire Canara Bank family. ಈ ಪೊರ್ತುಡು ಎನಪಯ ವೈದ್ಯಕೀಯ ಬರವು ಸಂಸ್ಥೆನ ಗುರುಕಾರ್ಯರು ವೈ ಅಬ್ದುಲ್ ಕುಂಜಿ ಬೊಕ್ಕ ಎಕ್ಸ್ಪರ್ಟ್ ಬರವು ಸಂಸ್ಥೆನ ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಕೆನರಾ ಸಿಬಿಎಸ್ಇ ಶಾಲೆದ ತಬಲ ಸಂಗೀತದ ಸುಹಾಸ್ ನಾಯಕ್ ಸೇರ್ನಂಚ ಪಾಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊರ್ದು ಮರ್ಯಾದೆ ಮಲ್ತೇರು. ಬ್ಯಾಂಕ್ದ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮಟು ಪಾಲ್ಗೊಂಡಿರು. ಕುಡ್ಲಡ ಬರ್ಕೆ ಪೊಲೀಸ್ ಸ್ಟೇಷನ್ ನಡಪೈನ ಕಾರ್ಯಾಚರಣೆ ಬಿಲೆ ಕಳವನ್ನ 1 ಕೋಟಿ 92,50,000 5,000 ಬೊಕ್ಕ 1,000 ನೋಟುಗಳಿನ ಸ್ವಾಧೀನ ಮಾಡ್ತದೆ. ಕುಡ್ಲದ ಜುಬೈರ್ ಹಮ್ಮಬ್ಬ ಪಡೀಲ್ದ ದೀಪಕ್ ಕುಮಾರ್ ಬೊಕ್ಕ ಬಜ್ಪೆದ ನಾಜೀರ್ ಇಂಚ ಮೂವೀರಿನ ಬಂಧನ ಮಾಡ್ತದೆ. ಕುಡ್ಲ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತೇರು.
ಕುಡ್ಲಡು ಪೊಲೀಸರು ನಡಪೈನ ಕಾರ್ಯಾಚರಣೆ ಒಂಜಿಟ್ಟು ಬಿಲೆಕಳವನ್ನ ಭಾರತದ ಪಣವು ನೋಟಲಿನ ಸ್ವಾಧೀನೊಂದು ಮೂವೀರ ಆರೋಪಿಲಿನ ಪತ್ತದಿರು ಬಂಧನ ಆಯ್ನಕ್ಲು ಕುಡ್ಲದ ಜುಬೈರ್ ಹಮ್ಮಬ್ಬ ಪಡಿಲ್ದ ದೀಪಕ್ ಕುಮಾರ್ ಬೊಕ ಬಜ್ಪೆದ ನಾಸೀರ್ ಮುಕ್ಲಿಡ್ದ 5,000 ಬೊಕ 1,000 ರೂಪಾಯಿದ ಒಟ್ಟು 1,92,50,000 ರೂಪಾಯಿ ನೋಟುಲಿನ ಪೊಲೀಸರು ಸ್ವಾಧೀನೊಂದು ತಂದಿರು. ಈ ಬಗೆಟ್ ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಶುಕ್ರವಾರ ಸುದ್ದಿಕುಟ್ಟುಡು ಮಾಹಿತಿ ಕೊಡಿಯರು. ಬರ್ಕೆ ಪೊಲೀಸ್ ಸ್ಟೇಷನ್ ಸುತ್ತುಡು ಈ ಸಂಗತಿ ನಡೆತದೆ. ಇಂಚಿಪ ಕುಡ್ಲಾಡು ಇಲ್ಲಡದು ಕಂಡುನ ಕೇಸ್ ಹೆಚ್ಚೊಂದು ನಡೆದವರ ಪೊಲೀಸ್ ತನಿಖೆ ಕಟ್ಟುನಿಟ್ಟು ನಡೆತೊಂದಿತ್ತದು. ಬರ್ಕೆ ಪೊಲೀಸ್ ಸ್ಟೇಷನ್ದ ಎಸ್ಐ ಲಾಲ್ಬಾಗಡ್ ಆರೋಪಿನ ನಾಡಪತ್ತನ ಕಾರ್ಯೊಳಿತ್ತೇರು. ಈ ಪೊರ್ತುಡು ಬೆಂಗಳೂರು ನಂಬರದ ಇನೋವಾ ಕಾರ್ ಬೈದಂಡು ಸಂಶಯದ ಮಿತ್ತ ಆ ಕಾರನ್ನು ತಡೆತದ ತನಿಖೆ ಮಲ್ಪುನಾಗ ಕಾರಡು ಬಿಲೆಕಳವನ್ನ ಭಾರಿ ಕಾಸ ತೋಜಿದಂಡು. ಒಂದೇನು ದಲ್ಲಾಳಿಲೆ ಕೊರ್ದು ಕಮಿಷನ್ ದೆತೊನ್ನ ಉದ್ದೇಶ ಇತ್ತು ನಾವು ಸುರೂತ ತನಿಖೆ ಹಿಡಿದು ಗೊತ್ತಾತಂಡು. ಬಿಲೆಕಳವನ್ನ ಆಕಾಸ ಸಾಗಾವೊಂದಿತ್ತಿನ ಗಾಡಿ ಬೊಕ ಆರೋಪಿನ ಸ್ವಾಧೀನ ಉದೆತೊಂದುಂಡು. ಹೆಚ್ಚಿನ ತನಿಖೆ ಮಲ್ತೊಂದುಂಡು ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿಕುಟ್ಟೋಡು ತಿಳಿಪಾಯರು. ಮಂಗಳೂರು ನಗರ ಕಮಿಷನರೇಟ್ ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ 1,000 ಮತ್ತು 500 ಮುಖ ಬೆಲೆಯ ಡಿಮಾನಿಟೈಸ್ ಆಗಿರುವಂಥದ್ದು. ಸೊ ಸುಮಾರು 1,92,50,000 ಮೌಲ್ಯದ ಹಣವನ್ನು ಇವರು ಪ್ರೊಸೆಸ್ ಮಾಡ್ತಾಯಿದ್ರು. ಹಣ 3 ಜನ ವ್ಯಕ್ತಿಗಳು, ಜುಬೇರ್ ಹಮ್ನಬ್ಬ ಅಂತ ಇವರು ಮಂಗಳೂರು ಮೂಲದವರು, ಆಮೇಲೆ ದೀಪಕ್ ಕುಮಾರ್ ಅಂತ ಇವನು ಪಡೀಲ್ ಮಂಗಳೂರು ಮೂಲದವನು, ಮತ್ತು ಇನ್ನೊಬ್ಬ ಅಬ್ದುಲ್ ನಾಸೀರ್ ಅಂತ ಇವನು ಬಜ್ಪೆ ಮೂಲದವನು, ಮಂಗಳೂರು ಮೂಲದವೇ ಇವರು. ಇವರಿಗೆ ಮಾಹಿತಿ ಬರುತ್ತೆ ಈ ಥರ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಆ ಭಾಗದಲ್ಲಿ ಸಿಗುತ್ತೆ ಅಂತಂದು. ಸೊ ಸಾಕಷ್ಟು ದಿನಗಳ ಕಾಲ ಇವರು ಓಡಾಡಿಕೊಂಡು ಕಡೆಗೆ ಎಲ್ಲಿ ಸೋರ್ಸ್ ಯಾರು ಕೊಟ್ಟರಲ್ಲ ಇವರಿಗೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ನಂತರ ಇಲ್ಲಿ ಯಾರಿಗಾದ್ರೂ ತೊಗೊಂಬಂದು ಫಸ್ಟ್ ಸ್ಟಾಕ್ ಮಾಡ್ಕೊಳೋಂಥದ್ದು, ನಂತರ ಡಿಸ್ಪೋಸ್ ಮಾಡೋದು. ಈ ಉದ್ದೇಶಕ್ಕೆ ಇಲ್ಲಿ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ತೊಗೊಂಬಂದಿದ್ದಾರೆ. ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿರುವಂಥದ್ದು 420 IPC ಮತ್ತು 5 and 7 ಆಫ್ ದ ಸ್ಪೆಸಿಫೈಡ್ ಬ್ಯಾಂಕ್ಸ್ ನೋಟ್ ಸೆಷನ್ ಆಫ್ ಲಯಬಿಲಿಟೀಸ್ ಆ್ಯಕ್ಟ್ 2017. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾರಾದರೂ ತಿಳಿದು ಅಥವಾ ಸ್ವಯಂ ಪ್ರೇರಿತರಾಗಿ ಈ ಥರ ಡಿಮಾನಿಟೈಸ್ ಆಗಿರುವಂಥ ಹಣನ ಹೋಲ್ಡ್ ಮಾಡಿದರೆ, ರಿಸೀವ್ ಮಾಡಿದರೆ ಅಥವಾ ಟ್ರಾನ್ಸ್ಫರ್ ಮಾಡಿದರೆ ಅವರಿಗೆ ಇದು ಪನಿಷಬಲ್ ಅಫೆನ್ಸ್ ಆಗುತ್ತೆ ಅಂತಂದು. ಎಷ್ಟು ನಮಗೆ ಹಣ ಸಿಕ್ಕಿದೆ ಅದರ ಮೌಲ್ಯದ 5 ಪಟ್ಟು ಹಣವನ್ನು ನಾವು ಫೈನ್ ಆಗಿ ಕಟ್ಟಬೇಕಾಗುತ್ತೆ. ವಿಚ್ ಎವರ್ ಈಸ್ ಹೈಯರ್. 1,92,00,000 ಇರೋದ್ರಿಂದ ಆಲ್ಮೋಸ್ಟ್ 5 ಟೈಮ್ಸ್ ಅಂತಂದರೆ 9,60,00,000 ಫೈನ್ ಆಗುತ್ತೆ. ಅದು ಕಾಯ್ದೆ ಪ್ರಕಾರ. ನವೆಂಬರ್ 21ಕ್ಕೆ ಐತರ ಕುಡ್ಲದ ಶಾರದಾ ವಿದ್ಯಾಲಯಡು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರಿಗೆ ಪೌರತಮ್ಮನ ಕಾರ್ಯಕ್ರಮ ದಿವಂದ ಆನಿ ಕಾಂಡಿಡ್ದು ಬಯ್ಯ ಮುಟ್ಟ ಅಜಿಪ್ಪ ಭಜನಾ ಕೂಟೋಲೆಗ್ ಭಜನಾ ಸಂಕೀರ್ತನದ ಪಂತ ಆಟಣೆ ಮಲ್ತದನೆಂದು ಒಡಿಯೂರು ಸ್ವಾಮೀಜಿನ ಷಷ್ಠಬ್ದಿ ಸಂಭ್ರಮ ಕುಡ್ಲ ಸಮಿತಿದ ಗುರುಕಾರ್ಯರು ಪುಷ್ಪರಾಜ್ ಜೈನ್ ಪಂತೇರು. ಒಡಿಯೂರು ಶ್ರೀ ಷಷ್ಠಬ್ದಿ ಸಂಭ್ರಮ ಸಮಿತಿ ಕುಡ್ಲದ ಗುರುಕಾರ್ಯರು ಪುಷ್ಪರಾಜ್ ಜೈನ್ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿಕುಟ್ಟುಡು ಪಾತಿರ್ದು ನವೆಂಬರ್ 21ಕ್ಕೆ ಐತರ ಕುಡ್ಲದ ಶಾರದಾ ವಿದ್ಯಾಲಯ ಸಭಾಂಗಣೋಡು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರಿಗೆ ಪೌರತಮ್ಮನ ಕಾರ್ಯಕ್ರಮ ಅಟ್ಟಣೆ ಮಲ್ತದ. ಜನವರಿ ತಿಂಗಳು ಒಡಿಯೂರು ಶ್ರೀ ಷಷ್ಠಬ್ದಿ ಸಂಭ್ರಮದ ಕುಡ್ಲ ಸಮಿತಿನ ಕಟ್ಟದು ಕೊರೋನಾ ಕಷ್ಟ ಕಾಲೋಡ್ಲ ಯೋಗ ಕಲ್ಪವನ ಭಜನೆ ಹರಿಕತೆ ಸತ್ಸಂಗ ಇಲ್ಲುಗೊಂಜಿ ಗಂಧದ ಮರ ಇಂಜ ಪಾಕ ಕಾರ್ಯಕ್ರಮಗಳೇ ನಡಪಾದ. ಮುಗಿತಲ ಕಾರ್ಯಕ್ರಮಟು ಐತಾರ ಕಾಂಡೆ 9 ಗಂಟೆಗೆ ಪ್ರೊಫೆಸರ್ MB ಪುರಾಣಿಕೆರು ಭಜನಾ ಸಂಕೀರ್ತನದ ಪಂತ ಉದಿಪನ ಮಲ್ಪುವೆರು. ಅಕೇರಿದ ಸುತ್ತುಡು ಹನುಮಾನ್ ಚಾಲಿಸ ಕಡ್ಡಾಯ ಮಲ್ತದಂಡು ಅಂಚದು ಪ್ರತಿಯೊಂದು ಭಜನಾ ಕೂಟದಕ್ಲು ಅವೇನು ಕಲ್ತದು ಪೊಡೊಂದು ಅರ್ಪಂಡೇರು. ಮುಗಿತಲ ಕಾರ್ಯಕ್ರಮಟು ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರೈನ ವಾಸುದೇವ ಆರ್ ಕೊಟ್ಟಾರಿ, ಜಗದೀಶ್ ಶೆಟ್ಟಿ ಬಿಜಯ್, ಸುಧಾಕರ್ ರಾವ್ ಪೇಜಾವರ, ರಾಮ್ ಮೋಹನ್ ರೈ, ಗಣೇಶ್ ಕುಲಾಲ್ ಉರ್ವ ಬೊಕ ಸುಮತಿ ಶೆನೈ ಮುಕ್ಲಿಗ್ ಶ್ರೀ ಗುರುದೇವಾನಂದ ಅನುಗ್ರಹ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪನೊಂದು ಪುಷ್ಪರಾಜ್ ಜೈನ್ ಪಂಡೇರು. ಅವರು 60 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಗುರುಬಂಧುಗಳೆಲ್ಲ ಸೇರಿ ಅವರಿಗೆ ಗೌರವಿಸಬೇಕು ಅಂತ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅವರ ಇಚ್ಛೆ ಅದಾಗಿರಲಿಲ್ಲ. ಅವರಿಗೆ ಈ ಸನ್ಮಾನದ ಒಂದು ಉತ್ಸಾಹ ಇರಲಿಲ್ಲ. ನಮ್ಮದು ಏನಾದರೂ ಸಮಾಜಕ್ಕೆ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ನಮಗೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ ಕೂಡ ಒಂದು ವಲಯ ಸಮಿತಿಯನ್ನು ನಿರ್ಮಿಸಿ 100 ಕಾರ್ಯಕ್ರಮಗಳನ್ನು ಅವರ ಹೆಸರಲ್ಲಿ ಇಲ್ಲಿ ಸಾಮಾಜಿಕವಾಗಿ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮಗಳ ಒಂದು ಕೊನೆಯ ಹಂತವಾಗಿ ಗುರುಗಳಿಗೆ ಪೌರ ಸನ್ಮಾನ ಹಾಗೂ ಆ ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥವರ ಬಂಧುಗಳಿಗೆ ಕಾರ್ಯಕರ್ತರಿಗೆ ಒಂದು ಅಭಿನಂದಿಸುವ ಕೆಲಸವನ್ನು ನಾವು ನಡೆಸಲು ತೀರ್ಮಾನಿಸಿದ್ದೇವೆ. ಆ ಪ್ರಯುಕ್ತ ಬರುವ ಆದಿತ್ಯವಾರ
ಬೆಳಗಿಂದ ಸಾಯಂಕಾಲದವರೆಗೆ ಒಂದು ಗುರುಗಳ ಷಷ್ಠಬ್ದಿ ಸಂಭ್ರಮಕ್ಕೆ ಅರ್ಥ ಬರಬೇಕಂತ ಹೇಳುವಂಥ ಒಂದು ಇಚ್ಛೆಯಿಂದ ಗುರುದತ್ತಾಂಜನೇಯ ಸಂಕೀರ್ತನೆ ಸ್ಪರ್ಧೆ ಭಜನೆಯನ್ನು ಮಾಡಲು ನಿರ್ಧಾರ ಆಗಿತ್ತು. ಅದನ್ನು ಸುಮಾರು 60 ವರ್ಷಗಳಲ್ಲಿ ಗುರುಗಳಿಗೆ ಷಷ್ಠಬ್ದಿ ಕಾರ್ಯಕ್ರಮ ಪ್ರಯುಕ್ತ 60 ಭಜನಾ ತಂಡಗಳನ್ನು ಸ್ಪರ್ಧೆ ಮುಖಾಂತರ ಭಜನೆಯನ್ನು ಈ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ ಸಮಿತಿ ಹಮ್ಮಿಕೊಳ್ತಾ ಇದೆ. ಅದಕ್ಕಾಗಿ ಸುಮಾರು 60 ತಂಡಗಳು ನೋಂದಾಯಿಸಿಕೊಂಡಿದ್ದಾರೆ. ಆ ದಿವಸ ಬೆಳಿಗ್ಗೆ 9 ಗಂಟೆಗೆ ಶಾರದಾ ಕಾಲೇಜಿನ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ MB ಪುರಾಣಿಕರ್ ಅವರು ಬೆಳಗಿನ ಒಂದು ದೊಡ್ಡ ಜಿನಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಷಷ್ಠಬ್ದಿ ಸಂಭ್ರಮ ಕೇಂದ್ರ ಸಮಿತಿದ ಗುರುಕಾರ್ಯರು ಕದ್ರಿ ನವನೀತ ಶೆಟ್ಟಿ ಪಾತಿರ್ದು ಬಾಕಿದ ವಿವರಗಳನ್ನು ಕೋರಿಯರು. 2 ವೇದಿಕೆಯಲ್ಲಿ ಏಕಕಾಲದಲ್ಲಿ ಸ್ಪರ್ಧೆ ನಡೀತದೆ. ಶಾರದಾ ವಿದ್ಯಾಲಯದ ಪ್ರಧಾನ ವೇದಿಕೆ ಮತ್ತು ಧ್ಯಾನ ಮಂದಿರದಲ್ಲಿ. ಆ 2 ಕಡೆಗಳಲ್ಲಿ ತೀರ್ಪುಗಾರರ ತಂಡವೇ ಇರ್ತದೆ. 2 ಕಡೆಗಳಲ್ಲಿ 3 ತಂಡಗಳನ್ನು ಆಯ್ಕೆ ಮಾಡಿ ಅಂತಿಮವಾಗಿ 6 ತಂಡಗಳಿಗೆ ಮಧ್ಯಾಹ್ನ 3 ಗಂಟೆಯ ನಂತರ ಅಂತಿಮ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಹನುಮಾನ್ ಚಾಲೀಸ ಪಠಣ ಅದು ಆಯ್ಕೆಯಾದಂತಹ ಆ ತಂಡಗಳಿಗೆ ಅದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಈ ಭಜನಾ ಸಂಕೀರ್ತನ ಸ್ಪರ್ಧೆ ಇದು ನೃತ್ಯ ಭಜನೆ ಅಲ್ಲ, ಕುಳಿತುಕೊಂಡೇ ಹೇಳುವಂತಹದ್ದು. ಇದರಲ್ಲಿ ಹನುಮಾನ್ ಚಾಲೀಸ್ನ ಬಗ್ಗೆ ಒಂದು ವಿಶೇಷ ಒತ್ತು ನೀಡಲಾಗಿದೆ. ಮತ್ತೆ 6 ಮಂದಿ ಸಾಧಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುತ್ತದೆ. ಶ್ರೀ ಗುರುದೇವಾನಂದ ಪ್ರಶಸ್ತಿ ವಾಸುದೇವ ಕೊಟ್ಟಾರಿಯವರು, ಸುಧಾಕರ್ ರಾವ್ ಪೇಜಾವರ್, ಡಾಕ್ಟರ್ ಜಗದೀಶ್ ಶೆಟ್ಟಿ ವಿಜಯ್ ಅವರು ಯೋಗ ಗುರುಗಳು, ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಉರ್ವ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತದೆ. ಅದೇ ರೀತಿಯಾಗಿ ವಿಶೇಷ ಚೇತನ ಮಕ್ಕಳ ಶಾಲೆಯನ್ನು ನಡೆಸುತ್ತಿರುವಂತಹ ಶ್ರೀಮತಿ ಸುಮತಿ ಶಣೈ ಹಿರಿಯ ಸಮಾಜ ಸೇವಾಕರ್ತರು, ಅವರನ್ನು ಗೌರವಿಸಲಾಗುತ್ತದೆ. CA ರಾಮಮೋಹನ್ ರೈ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತದೆ. ಜಿತೇಂದ್ರ ಕೊಟ್ಟಾರಿ, ತಾರನಾಥ ಶೆಟ್ಟಿ ಬೋಳಾರ, ಎ ಸೀತಾರಾಮ ಇಂಚ ಪದಾಧಿಕಾರಿಗಳು ಸುದ್ದಿಕೂಟೋಡಿದ್ದೇರು. ಕೊರೋನಾ ಸೀಕಡದವರ ಕರಿನ ಆಜಿ ತಿಂಗಳೊಡ್ದು ಬಂದಿನ ಕುಡ್ಲ ಕಾಸರಗೋಡು ನಡುತ್ತ ಬಸ್ಲಿನ ಸೀದಾ ಸಂಚಾರ ಶುಕ್ರವಾರ ಪಿರ ಶುರುವಾತಲು. ದಕ್ಷಿಣ ಕನ್ನಡ ಬುಕ್ಕ ಕಾಸರಗೋಡು ಜಿಲ್ಲೆದಕ್ಲಿನ ಬೇಲೆ ಬೇರ ಪ್ರತಿಯೊಂಜಿಕ್ಲ ಬಸ್ ಸಂಚಾರ ಬಂದ್ ಅಡ್ಡಿಯಾದಿತ್ತಲು. ಕೊರೋನಾ ಸೀಕ್ ಪರಡುನ ಪೋಡಿಗೆಡು ಗಡಿಜಾಗಿಡಿ ಸಂಚಾರ ಮಲ್ತೊಂದಿತ್ತಿನ ಕಾಸರಗೋಡು ಕುಡ್ಲ ನಡುತ್ತ ಬಸ್ ಸಂಚಾರ ಕರಿನ ಆಜಿ ತಿಂಗಳೊಡ್ದು ಬಂದ್ ಆದಿತ್ತಲು. ನವೆಂಬರ್ 1 ಪಿರ ಶುರು ಆಪಣೊಂದು ಎನ್ನದಿತ್ತಲು ಅವಲ ಸಾಧ್ಯ ಆದಿಜ್ಜಾಂಡು. ಶುಕ್ರವಾರ ಕುಡ್ಲ ಕಾಸರಗೋಡು ನಡುಟು ಬಸ್ ಸೀದಾ ಸಂಚಾರ ಶುರು ಮಲ್ತದಿರು. ಸೀದಾ ಸಂಚಾರ ಬಂದ್ ಆದಿತ್ಯ ನಡೆದವರ ತಲಪಾಡಿ ಆದ ಕುಡ್ಲಗ್ ಬರೊಂದಿತ್ತಿನಕ್ಲಿಗ್ ಕೇರಳಗೂ ಪೋಂದಿತ್ತಿನ ಸಾರಗಟ್ಲೆ ಜನಕ್ಕೂ ಮಲ್ಲ ಸಮಸ್ಯೆ ಆದಿತ್ತಂಡು. ದಿನನಿತ್ಯ ಬೇಲೆಗೆ ಬರ್ಪನಕ್ಲಿಗೆ ಭಾರಿ ಕಷ್ಟ ಆದಿತ್ತದು. ಈತೆ ಪಿರ ಸಂಚಾರ ಶುರು ಆಯ್ ನಡೆದವರಾಗ್ಲು ಖುಷಿ ತೋಜಾದಿರು. ಈತನುಟ್ಟ ಕರ್ನಾಟಕದ KSRTC ಬಸ್ಸುಲು ಕುಡ್ಲಡ್ದು ತಲಪಾಡಿ ಮುಟ್ಟ ಸಂಚಾರ ಹೊಡಿತಂಡ. ಕೇರಳ KSRTC ಬಸ್ಸುಲು ಕಾಸರಗೋಡು ತಲಪಾಡಿ ಮುಟ್ಟ ಸಂಚಾರ ಮಲ್ತೊಂದಿತ್ತ. ರಡ್ ರಾಜ್ಯದ ಸರ್ಕಾರಿ ಬಸ್ಸುಲ ಶುಕ್ರವಾರ ಕಾಂಡಿಡ್ದಿ ಸೀದಾ ಸಂಚಾರ ಶುರು ಮಲ್ತದ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ನವಭಾರತ ಯಕ್ಷಗಾನ ಅಕಾಡೆಮಿದ ಒಟ್ಟು ಸೇರಿಗೆಡೆ ಭಾರತ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆ ಲೆಕ್ಕಳು ನವೆಂಬರ್ 21 ಐತಾರ ಮಧ್ಯಾಹ್ನ 3 ಗಂಟೆಗೆ ಕುಡ್ಲ ಉರ್ವ ಸ್ಟೋರ್ದ ತುಳು ಭವನಡು ಅಬ್ಬರದ ದ್ರೌಪದಿ ಆಟ ಆಟಣೆ ಮಾಡಿದ್ದೇರು. ಲಲಿತ ಕಲಾ ಆರ್ಟ್ಸ್ ಕುಡ್ಲದ ಧನಪಾಲ್ ಶೆಟ್ಟಿಗಾರರಿಗೆ ಮರ್ಯಾದೆ ಸಂದಾಯಿತ ಮಲ್ಪುಣೊಂದು ಅಕಾಡೆಮಿದ ಪ್ರಕಟಣೆ ತಿಳಿಪಾದಿರು. ಇತ್ತೆ ಕುಡೂರ ಮುಖ್ಯಾಂಶಗಳು. ಕೃಷಿ ಕಾಯ್ದೆನ ಪಿರದೆತ್ತನ ಕೇಂದ್ರ ಸರ್ಕಾರ ಕುಡ್ಲಡ ಜಿಲ್ಲಾ ಕಾಂಗ್ರೆಸ್ ವಿಜಯೋತ್ಸವ. ಕೃಷಿ ಕಾಯ್ದೆನ ಪಿರದೆತ್ತನೆಕ್ಲ ಓಟುಗಳ ಒವ್ವೆ ಸಂಬಂಧ ಇಜ್ಜಿ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ. ಕುಡ್ಲಡ ಕೆನರಾ ಬ್ಯಾಂಕ್ ತಾಪಕರ್ನ ದಿನಾಚರಣೆ. ಅಮ್ಮೆಂಬಳ ಸುಬ್ಬರಾವ್ ಪಯ್ಯರ್ನ ಸಾಧನೆಯನ್ನು ನೆಂಪು ಮಲ್ತೊನ್ನ ಅಧಿಕಾರಿಗಳು. ಕುಡ್ಲಡ್ ಬರ್ಕೆ ಪೊಲೀಸ್ ಸ್ಟೇಷನ್ ಪೊಲೀಸರು ಹಿಡಿದು ಕಾರ್ಯಾಚರಣೆ. ಬಿಲೆ ಕಳೆವೊನ್ನ ಭಾರೀ ಪಣವು ಸ್ವಾಧೀನ. ಮೂವೀರ್ ಆರೋಪಿಯನ್ನ ಬಂಧನ. ಎನ್ ಶಶಿಕುಮಾರ್. ನವೆಂಬರ್ 21 ಐತಾರ ಕುಡ್ಲದ ಶಾರದಾ ವಿದ್ಯಾಲಯಡು ಒಡಿಯೂರು ಸ್ವಾಮೀಜಿಯರಿಗೆ ಪೌರತಮ್ಮನ. ಅಜಿಪ ಭಜನಾ ಕೂಟೋಲೆಗ್ ಭಜನ ಸಂಕೀರ್ತನದ ಪಂಥ. ಪುಷ್ಪರಾಜ್ ಜೈನ್. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತ್ ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೋಲ್ಮೇಲು.